ಅವೈಜ್ಞಾನಿಕ ವೃತ್ತ ನಿರ್ಮಾಣ ಮಾಡಿ ಕೃತಕ ಟ್ರಾಫಿಕ್ ಜಾಮ್ ಸಮಸ್ಯೆ ತಂದೊಡ್ಡಿರುವ ಸಂಚಾರಿ ಪೊಲೀಸರ ಕ್ರಮವನ್ನು ವಿರೋಧಿಸಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದಾದ್ಯಂತ ಅವ್ಯವಸ್ಥೆ ಸೃಷ್ಟಿಸಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತದ ವಿರುದ್ಧ ನಗರದ ಹ್ಯಾಮಿಲ್ಟನ್ ಸರ್ಕಲ್ನಲ್ಲಿ ಡಿವೈಎಫ್ಐ ಸಿಪಿಎಂ ವತಿಯಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಅವರು ಮಾತನಾಡಿ, ಮಂಗಳೂರು ನಗರವನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆ ಮಾಡುವಾಗ ಜನರಲ್ಲಿ ನಿರೀಕ್ಷೆಗಳಿದ್ದವು. ಮಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳಿಗೆ, ಡ್ರೈನೇಜ್ ಸಮಸ್ಯೆಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಅಂತ್ಯ ದೊರೆಯಬಹುದು ಎಂದುಕೊಂಡಿದ್ದ ಜನತೆಯ ನಿರೀಕ್ಷೆಗಳು ಹುಸಿಕೊಂಡಿವೆ. ಸ್ಮಾರ್ಟ್ ಸಿಟಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲದ ಸಮಸ್ಯೆಗಳು ನಗರದಲ್ಲಿ ಹುಟ್ಟಿಕೊಳ್ಳುತ್ತಿದೆ. ಇಲ್ಲಿನ ಶಾಸಕರಾದ ವೇದವ್ಯಾಸ್ ಕಾಮತ್ತರ ಕಮಿಷನ್ ಆಸೆಗೆ ಮಂಗಳೂರು ನಗರವು ಬಲಿಯಾಗುತ್ತಿದೆ ಎಂದು ಹೇಳಿದರು. ಪೂರಕವಾದಂತಹ ರಸ್ತೆಗಳು, ಸಂಚಾರ ನಿಯಮಗಳು ಬಾರದಿರುವಂತಹ ಇದಾಗ್ತಾ ಇದೆ. ನೀವು ಕಡೆಗೆ ಆ ಬಡಪಾಯಿಗಳನ್ನ ತೋರಿಸಿ ಅವರ ಮೇಲೆ ದಾಳಿಗೆ ನೀವು ಮುಂದಾಗ್ತೀರಿ. ಏನಾಗಿದೆ ಸ್ಮಾರ್ಟ್ ಸಿಟಿಯ ಕೆಲಸಗಳು? ಸೆಂಟ್ರಲ್ ಮಾರ್ಕೆಟ್ ಅನ್ನು ಹೊಡೆದಾಕಿದ್ದೀರಿ. ಏನಾಯ್ತು ನಿಮ್ಮ ಯೋಜನೆ? ಕಾರ್ಯಗತ ಆಗ್ತಾ ಇದೆಯಾ? ಎಷ್ಟು ವರ್ಷಗಳು ಬೇಕಿತ್ತು ನೀವು ಮಾರ್ಕೆಟ್ ನಿರ್ಮಾಣ ಮಾಡ್ಲಿಕ್ಕೆ? ಮಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟು ಸುತ್ತಮುತ್ತ ಇರ್ತಕ್ಕಂಥ ಮಾರ್ಕೆಟ್ಗಳನ್ನ ಯಾವ ರೀತಿಯಲ್ಲಿ ನೀವು ಅಭಿವೃದ್ಧಿ ಮಾಡಿದ್ರಿ? ಇಲ್ಲಿನ ಕ್ರೀಡಾಂಗಣಗಳಿಗೆ ನೀವು ಎಷ್ಟು ರೀತಿಯ ಸಹಕಾರವನ್ನ ಕೊಟ್ಟಿದ್ದೀರಿ? ಸ್ಮಾರ್ಟ್ ಸಿಟಿಯಲ್ಲಿ ಇಲ್ಲಿ ಉದ್ಯಾನವನ ಪಾರ್ಕ್ಗಳನ್ನ ಎಷ್ಟು ನಿರ್ಮಾಣ ಮಾಡಿದ್ದೀರಿ? ಎಷ್ಟರ ಮಟ್ಟಿಗೆ ನೀವು ಇಲ್ಲಿನ ರುದ್ರಭೂಮಿಗಳನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದೀರಿ? ನೀವು ಯಾವುದು ಕೂಡ ಮಾಡದೆ ಕೇವಲ ರಸ್ತೆಗಳಿಗೆ ಸಿಮೆಂಟ್ ಹಾಕಿರೋದನ್ನೇ ಅಭಿವೃದ್ಧಿ ಅಂತ ಹೇಳ್ತೀರಿ. ಖಂಡಿತವಾಗಿ ನಾವು ಅಭಿವೃದ್ಧಿ ಅಂತ ಹೇಳುವುದಿಲ್ಲ. ಈ ರಸ್ತೆಗೆ ಸಿಮೆಂಟ್ ಸುರಿದು 40%, 50% ಕಮಿಷನ್ ನ ದುರಾಸೆಗಾಗಿ ಈ ರೀತಿಯ ನೀತಿಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾವು ಆರೋಪ ಮಾಡ್ತೇವೆ. ಇವತ್ತು ಕೇವಲ ನೀವು ನಮ್ಮ ಹ್ಯಾಮಿಲ್ಟನ್ ಸರ್ಕಲ್ ನ ಕಣ್ಣ ಮುಂದೆ ನೀವು ಅರ್ಧಂಬರ್ಧ ಬಿಟ್ಟು ಹೋಗಿರ್ತಕ್ಕಂಥ ಕಾಮಗಾರಿಗಳಿವೆ. ಎಷ್ಟು ಕಡೆ ಚರಂಡಿಗಳನ್ನು ನಿರ್ಮಾಣ ಮಾಡಿಲ್ಲ. ಹ್ಯಾಮಿಲ್ಟನ್ ಬಿಲ್ಡಿಂಗ್ ನ ಅಕ್ಕಪಕ್ಕದಲ್ಲಿ ನೀವು ಇನ್ನೂ ಕೂಡ ಚರಂಡಿ ನಿರ್ಮಾಣ ಮಾಡಿಲ್ಲ. ಅಲ್ಲಿ ಸರಿಯಾಗಿ ಒಂದು 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುದಿಲ್ಲ. ರಸ್ತೆಗಳಲ್ಲಿ ಕಲ್ಲುಗಳನ್ನಿಟ್ಟು ಅವರ ಕಲ್ಲುಗಳನ್ನಿಟ್ಟದ್ದು ನೀವು ರಸ್ತೆಗಳ ಮೇಲೆ ಆಗಿರ್ಬೋದು. ಅಕ್ಕಪಕ್ಕದಲ್ಲಿ ಸಾವಿರಾರು ರೂಪಾಯಿ ಬಾಡಿಗೆ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳ ಎದೆ ಮೇಲೆ ನೀವು ಕಲ್ಲಿಟ್ಟಂಥದ್ದು, ಅವರ ಎದೆ ಮೇಲೆ ಕಲ್ಲಿಟ್ಟು ನೀವು ಟ್ರಾಫಿಕ್ ನಗರವನ್ನು ಸುಧಾರ ಮಾಡಲಿಕ್ಕೆ ಹೋಗ್ತಾ ಇದೆ. ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಮುಖಂಡರಾದ ಸುನಿಲ್ ಕುಮಾರ್ ಬಚಾಲ್ ಅವರು ಮಾತನಾಡುತ್ತಾ, ಮಂಗಳೂರಿನ ಅವೈಜ್ಞಾನಿಕ ವೃತ್ತ ನಿರ್ಮಾಣದಿಂದ ಟ್ರಾಫಿಕ್ ಸಮಸ್ಯೆಗಳು ತಲೆದೋರುತ್ತಿದೆ. ಸುಸ್ಥಿತಿಯಲ್ಲಿದ್ದ ರಸ್ತೆಗಳನ್ನು ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಡವಿ ಹಾಕಲಾಗ್ತಾ ಇದೆ. ಈಗಾಗಲೇ ನಿರ್ಮಾಣ ಮಾಡಿ ವರ್ಷಗಳೇ ಆಗಿರದ ಡಿವೈಡರ್ಗಳನ್ನು, ವೃತ್ತಗಳನ್ನು ಅಗೆದು ಹಾಕಿ ನಗರವನ್ನು ವಿಕೃತಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈ ನಮ್ಮ ಆರ್ಟಿಒ ಸರ್ಕಲ್ ತೋಲೆ ಪಾಂಡೇಶ್ವರದ ಬತ್ತಿನಾಗೆ ಆಮೇಲೆ ಓಲ್ಡ್ ಕೆಂಟ್ ರೋಡ್ ಪೋಡುಂದಾಂಡ ಓಮೇಡ್ ಬೋರ್ಡು ಪೋಯರ್ನ ಸಾಧ್ಯಚ್ಚಿ ಆಗ ಅಲ್ತಿರ್ದಾಡಿಗೆ ಪೋಯರ ಆಯ ಮುಲ್ಪಾಡ್ದ ಸುತ್ತ ಹಾಕದೆ ಬಿರಾಮೇಟ್ ಅದು ಪೋಡು ಮುಗ್ಲೆ ಮಂಡ ಸರಿ ಉಂಡ ಮಂಡ ಸರಿ ಉಂಡಾಗಿ ಹೆಣ್ಣು ಈ ಸ್ಟೇಟ್ ಬ್ಯಾಂಕ್ ಇರದೆ ಆರ್ಟಿಒ ಬೋರ್ಡು ಓಮೇಡ್ ಬೋರ್ಡು ಆರ್ಟಿಒ ಪೋಯರ್ನ ಹೆಚ್ಚಿ ಒಂಜ ಇಮೇಟ್ ಬೋರ್ಡು ನನ್ನ ಮೇಲೆ ಸುತ್ತ ಹಾಕದ ಬೋರ್ಡು ಈ ನಮ್ಮ ನನ್ನ ಇಂಚು ಬಾರ್ಲೆಚ್ಚಿ ಇಂಚಿನ ಅವಸ್ಥೆ ಹೆಚ್ಚಿನ ಒಂದು ಅವೈಜ್ಞಾನಿಕ ಬನ್ನಗ ಸರಿಯಾಯಿನ ವ್ಯವಸ್ಥೆನೆ ಮುಗಿಳೆಚ್ಚಿ ಏತ್ತು ಕೋಟಿಗಟ್ಟಲೆ ಕಾಸೆ ಸತ್ಯ ಸಂಗತಿನೇ ಬಿಕೆ ಇಮ್ತಿಯಾಜೆ ಪ್ರಾರಂಭ ಬಂಡರೆ ಮುಕ್ಳೆಗಿತ್ತ ಕಾಸು ಬೈದಿನ ಒಂದು ಕುಸಿಟ್ಟು ಮುಗ್ಲೆ ಮರಳು ಬರ್ತದೆ ದಯಗೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಐತ ಪುದರ್ಡ್ ಬೈದಿನಿ 2,000 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಬಂದಾಗ ಇಡೀ ಕುಡ್ಲನ ಪೊರ್ಲು ಮನ್ಪರ ಅತ್ತೆ ಕಾಲ ಎನ್ಮ ವಾರ್ಡನೆ ಪೊರ್ಲು ಮನ್ಪರ ಆ ಕಾಸು ಇನ್ವೆಸ್ಟ್ ಮಂತಂಡ ಅವಳು ಉದ್ಯೋಗ ಸೃಷ್ಟಿ ಅವಡು ಓಲಾತನ ಉದ್ಯೋಗ ಸೃಷ್ಟಿ ಇತ್ತ ತಾನೆ ಸಾವಿರ ಮಿಕ್ಕದೆ ಕೋಟಿಗಟ್ಟಲೆ ಕಾಸೆ ಖರ್ಚಾಂಡೆ ಓಲು ಮಲ್ತೇರಿ ನಮ್ಮ ದಕ್ಕೆ ಉಂಡು ಇನಿಕ್ಲ ಮುಂಕು ಬಿಟ್ರೆ ಆಗುಚಿ ಅದು ಅಭಿವೃದ್ಧಿ ಆತಿಜಿ ಆ ಬಾಗಡೆ ಎಂಚ ಉಂಡು ಬಂದಿತ್ತ ಪೋನ ತೂನ ಗೊತ್ತಾವು ಅವಾಗ ಈತ್ತು ಕೋಟಿಗಟ್ಟಲೆ ಕಾಸೆ ಓಲೋಲು ಖರ್ಚು ಮಾಡ್ತದೆ. ಇಡೀ ಲಗಡ ಜೊತೆ ಮುಕ್ಕಲು ಬಿಡ್ತಾರೆ. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಚಾಲ್, ಮಾಜಿ ಕಾರ್ಪೊರೇಟರ್ ದಯಾನಂದ ಶೆಟ್ಟಿ, ಡಿವೈಎಫ್ಐ ಜಿಲ್ಲಾ ಮುಖಂಡ ಮನೋಜ್ ವಾಮಂಜೂರು, ನವೀನ್ ಕೊಂಚಾಡಿ, ರಫೀಕ್ ಹರೇಕಳ, ಆಶಾ ಬೋಳೂರು, ಮಾಧುರಿ ಭೋಳಾರ್, ಸಾಮಾಜಿಕ ಕಾರ್ಯಕರ್ತರಾದ ಜರಾಲ್ ಟವರ್, ಮಹಿಳಾ ಮುಖಂಡರಾದ ಪ್ರಮೀಳಾ ದೇವಾಡಿಕ, ಭಾರತಿ ಬೋಳಾರ, ಕಟ್ಟಡ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಮುಖಂಡರಾದ ಯೋಗೇಶ್ ಜಪ್ಪಿನಮಗುರು, ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಮುಖಂಡರಾದ ಮುಸ್ತಫಾ ಕಲ್ಲಕಟ್ಟೆ, ನೌಶಾದ್, ಹಮಾಲಿ ಸಂಘದ ಮುಖಂಡರಾದ ವಿಲ್ಲಿ ವಿಲ್ಸನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
Nirmala Tires, World of Tires. JCB Truck Tires at best discount rate. We also provide wheel alignment, wheel balancing services. Easy EMI option is available with HDFC and Bajaj. Visit Nirmala Tires opposite Capitanio School, Pampwell, Mangaluru. Call 9945202222 or 87488222222.